ದರ್ಶನ್ ಅವರು ಮೈಸೂರಿನ ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಅವರು ಆರೋಪಿಸಿದ ಬೆನ್ನಲ್ಲೇ ಮಾನವ ಆಯೋಗ ವಾಣಿಜ್ಯ ಮಂಡಳಿಗೆ ದೂರು ನೀಡಿದೆ. ದರ್ಶನ್ ಅವರನ್ನು 5 ವರ್ಷ ಬ್ಯಾನ್ ಮಾಡುವಂತೆ ಮನವಿ ಮಾಡಿದೆ. ಆದರೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಒಂದಿಷ್ಟು ಸ್ಟಾರ್ಗಳು ಕೂಡ ಡಿ ಬಾಸ್ ಪರ ಧ್ವನಿ ಎತ್ತಿದ್ದಾರೆ. ಈ ವಿಚಾರವಾಗಿ ಪುನೀತ್ ರಾಜ್ಕುಮಾರ್ ಏನಂತಾರೆ ಗೊತ್ತಾ? ಎಸ್, ದರ್ಶನ್ ನನ್ನ ಒಳ್ಳೆಯ ಸ್ನೇಹಿತ. ನಮ್ಮ ಇಂಡಸ್ಟ್ರಿ ಈ ಮಟ್ಟಕ್ಕೆ ತಲುಪೋದಕ್ಕೆ ದರ್ಶನ್ ಅವರ ಪಾತ್ರ ಅಪಾರ. ಅವರನ್ನು ಬ್ಯಾನ್ ಮಾಡೋದು ತಪ್ಪು. ಯಾರನ್ನು ಯಾರು ಬ್ಯಾನ್ ಮಾಡಲು ಸಾಧ್ಯವಿಲ್ಲ. ದರ್ಶನ್ ಅವರು ಆದಷ್ಟು ಬೇಗ ಚಿತ್ರೀಕರಣಕ್ಕೆ ಮರಳಿ ಸಿನಿಮಾಗಳ ಕೆಲಸ ಶುರು ಮಾಡಲಿ ಎಂದು ಅಪ್ಪು ಸರ್ ಹೇಳಿದ್ದಾರೆ. ಈ ಮೂಲಕ ನನ್ನ ಬೆಂಬಲ ದರ್ಶನ್ಗೆಂದು ಪರೋಕ್ಷವಾಗಿ ನುಡಿದಿದ್ದಾರೆ. ಹೀಗಂತ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ. ಪುನೀತ್ ರಾಜ್ಕುಮಾರ್ ಈ ಹೇಳಿಕೆಯನ್ನು ಎಲ್ಲಿ ನೀಡಿದ್ರು, ಯಾವಾಗ ನೀಡಿದ್ರು ಅನ್ನೋದಕ್ಕೆ ಉತ್ತರವಿಲ್ಲ. ನಿಜವಾಗ್ಲೂ ಅಪ್ಪು ಸರ್ ಅವರ ಈ ಹೇಳಿಕೆಯನ್ನು ನೀಡಿದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ಸಂತಸದಾಯಕ. ಇನ್ನು ಯಾರೋ ಅಭಿಮಾನಿಗಳು ಇದನ್ನು ವೈರಲ್ ಮಾಡಿದ್ರ ಗೊತ್ತಿಲ್ಲ. ಒಂದಂತೂ ಸತ್ಯ, ಅವರು ದೊಡ್ಡಮನೆಯವರು. ಯಾವತ್ತು ಕೊಡೋದಕ್ಕೆ ಗೊತ್ತು ಹೊರತು ಕಿತ್ಕೊಳ್ಳೋಕೆ ಅಲ್ಲ ಅನ್ನೋ ಮಾತಿದೆ. ಅದೇ ರೀತಿ ಅಪ್ಪು ಸರ್ ಕೂಡ ಬ್ಯಾನ್ ಆಗೋದಕ್ಕೆ ಯಾವತ್ತೂ ಬೆಂಬಲಿಸಲ್ಲ. ತನ್ನ ಸ್ನೇಹಿತ ಏನೆಂದು ಅಪ್ಪು ಸರ್ಗೆ ಗೊತ್ತಿಲ್ವಾ? ಅಪ್ಪು ಸರ್ ಬೆಂಬಲ ಯಾವತ್ತಿಗೂ ದರ್ಶನ್ ಅವರಿಗೆ ಇದ್ದೇ ಇರುತ್ತೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.